ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ದೇವದುರ್ಗ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಮುಖಂಡ ಎ ರಾಜಶೇಖರ್ ನಾಯ್ಕ್ ನೇತೃತ್ವದಲ್ಲಿ ಜಿಲ್ಲೆಯ ದೇವದುರ್ಗ ನಗರದ ಪೆಟ್ರೋಲ್ ಬಂಕ್ ಹತ್ತಿರ ಪ್ರತಿಭಟನೆ ನಡೆಸಿದ್ದು, ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಮೋದಿಯ ಅಚ್ಚೆ ದಿನ್ ಬೇಡ, ನಮಗೆ ಹಳೆಯ ದಿನಗಳು ಬೇಕು ಎಂದು ಮೋದಿಯ ಆಡಳಿತ ವೈಫಲ್ಯಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ನಾಯಕ ಎ ರಾಜಶೇಖರ್ ನಾಯ್ಕ್ ಅವರು, ಮೋದಿ ಒಬ್ಬ ಮಹಾನ್ ಸುಳ್ಳುಗಾರ, ಸುಳ್ಳು ಹೇಳಿ ದೇಶವನ್ನ ಹಾಳು ಮಾಡಿದ್ದಾರೆ. ಸರಕುಗಳ ಬೆಲೆ ಗಗನಕ್ಕೆ ಏರಿದ್ದು ಸಾಮಾನ್ಯ ಜನರ ಸ್ಥಿತಿ ಶೋಚನೀಯವಾಗಿದೆ ಎಂದು ಹೇಳಿದರು. ಇವತ್ತು ರೈತ ವಿರೋಧಿ, ಜನ ವಿರೋಧಿ, ಕಾರ್ಮಿಕ ವಿರೋಧಿ ಬಿಜೆಪಿ ಸರ್ಕಾರವನ್ನು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ತೆಗೆದುಹಾಕಬೇಕು. ಇವತ್ತು ಮೋದಿಯವರು ಅಚ್ಚಾದಿನ ಅಂತ ಬರ್ತದೆ ಅಂತ ಹೇಳಿದ್ರು. ಇದೇನ ಅಚ್ಚಾದಿನ ಅಂತ ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ. ಹೀಗಾಗಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಪ್ರಜೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸಹ ಶಾಸಕರು ಇವತ್ತು 4 ಸಾರಿ ಶಾಸಕರಾಗಿ ಇವತ್ತು ಕೊರೋನಾದಲ್ಲಿರ್ಬೋದು, ಇವತ್ತು ಕಷ್ಟದಲ್ಲಿರುವಂಥ ಜನರಿಗೆ ಸಹಾಯ ಮಾಡೋದು ಬಿಟ್ಟು ಒಂದು ಪ್ಯಾಕೆಟ್ ಅನ್ನ ಕೊಡುವಂಥ ಕೆಲಸ ಮಾಡೋಕೈತೇನ. ನಿಜವಾಗ್ಲೂ ಅವರಿಗೆ ಜನರ ಮೇಲೆ ಪ್ರೀತಿ ಇದ್ರೆ ಒಂದು 25 kg ಅಥವಾ 50 kg ಅಕ್ಕಿನೂ ಮತ್ತು ಒಂದು 1000-2000 ಕಷ್ಟದಲ್ಲಿರುವಂಥವ್ರಿಗೆ ಕೊಟ್ಟರೆ ಖಂಡಿತ ಅನುಕೂಲ ಆಗ್ತಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳೋದ್ರ ಮುಖಾಂತರ ಟೋಟಲ್ ಆಗಿ ತಾಲೂಕಿನಿಂದ ಹಿಡಿದು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಆ ಸರ್ಕಾರವನ್ನು ಕಿತ್ತುವಂತ ಒಂದು ಕೆಲಸ ಇಂದಿನಿಂದಲೇ ನಾವೆಲ್ಲ ಕಾರ್ಯಕರ್ತರು ಪ್ರಾರಂಭಿಸಬೇಕು. ಈ ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ದುಲ್ ಅಜೀಜ್, ಮಾಜಿ ಅಧ್ಯಕ್ಷರಾದ ರಾಮಣ್ಣ ಇರುಬಗಿರ, ತಾಲೂಕು ಪಂಚಾಯತ್ ಸದಸ್ಯ ಗೋವಿಂದರಾಜ್, ಆನಂದಗೌಡ, ಆದನಗೌಡ, ಬುಂಕಲೊಡ್ಡಿ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಯೋಗೇಶ್ ಬಿಜಿ, ವಿ4 ನ್ಯೂಸ್, ಹಾಸನ.